ಉಡುಪಿ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಹಲವು ಮಂದಿಗೆ ಶೀತ, ಜ್ವರ, ಕೆಮ್ಮು, ಉಸಿರಾಟ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಮನೆ ಮನೆಗೆ ಭೇಟಿ ನೀಡುವಂತಹ ಆರೋಗ್ಯ ಕಾರ್ಯಕರ್ತರಿಗೆ ಈ ರೀತಿ ಲಕ್ಷಣಗಳು ಇರುವಂತವರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಅಂತಹವರನ್ನ ಫೀವರ್ ಕ್ಲಿನಿಕ್ಗೆ ಕರೆಸಿ ಅಥವಾ ಅವರ ಮನೆಗೆ ಹೋಗಿ ಉಚಿತವಾಗಿ ಸ್ವಾಬ್ ಸಂಗ್ರಹ ಮಾಡಲಾಗುವುದು ಮತ್ತು ಪಾಸಿಟಿವ್ ಬಂದ್ರೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂತ ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿದ್ದಾರೆ. ರೋಗದ ಲಕ್ಷಣಗಳು ಕಂಡುಬಂದಾಗ ಮನೆಯಲ್ಲಿ ಕೂತು ಮಾತ್ರೆ ಸೇವಿಸುವಂಥದ್ದು ಅಥವಾ ಸ್ವತಃ ತಾವೇ ಚಿಕಿತ್ಸೆ ಮಾಡಿಸಿಕೊಳ್ಳುವಂತಹ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಯಾವುದೇ ಸಣ್ಣ ಲಕ್ಷಣಗಳಿದ್ರೂ ಕೂಡ ತಕ್ಷಣವೇ ಫೀವರ್ ಕ್ಲಿನಿಕ್ಗಳನ್ನು ಸಂಪರ್ಕ ಮಾಡಬೇಕು. ಅಲ್ಲಿ ಕೋವಿಡ್ ಪರೀಕ್ಷೆಯನ್ನ ಮಾಡಿ ಪಾಸಿಟಿವ್ ಬಂದ್ರೆ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಲಾಗುವುದು. ಇಲ್ಲದಿದ್ದರೆ ಔಷಧಿಯನ್ನು ಕೊಟ್ಟು ಮನೆಗೆ ಕಳಿಸಲಾಗುತ್ತೆ ಅಂತ ಹೇಳಿದ್ರು. ಈಗಾಗಲೇ ಮಳೆ ಹೆಚ್ಚಾಗ್ತಾ ಇದೆ. ಮಳೆ ಹೆಚ್ಚಾಗೋದ್ರ ಮೂಲಕ ಹೆಚ್ಚು ಜನರಿಗೆ ಶೀತ, ಕೆಮ್ಮು, ಜ್ವರ ಕಾಣಿಸ್ಕೊಳ್ಬೋದು. ಆದರೆ ಶೀತ, ಜ್ವರ, ಕೆಮ್ಮು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ, ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಕೂತು ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳೋದು, ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ. ಯಾಕೆಂದರೆ ಈ ಕೋವಿಡ್ ಅವಧಿಯಲ್ಲಿ ಏನೇ ಸಣ್ಣ ಲಕ್ಷಣಗಳು ಕಂಡು ಬಂದರೂ ಸಹ ತಕ್ಷಣ ನಮ್ಮ ಫೀವರ್ ಕ್ಲಿನಿಕ್ಕಿಗೆ ಬರಬೇಕು. ಫೀವರ್ ಕ್ಲಿನಿಕ್ಕಿಗೆ ಬಂದರೆ ನಾವು ಅಲ್ಲಿ ಕೋವಿಡ್ ಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರಿಗಾದರೂ ಕೋವಿಡ್ ಇದ್ದರೆ ಅಂಥವ್ರಿಗೆ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾರಿಗೆ ಕೋವಿಡ್ ಇಲ್ಲ ಅಂಥವರಿಗೆ ಜ್ವರ, ಕೆಮ್ಮು, ಶೀತದ ಔಷಧಿಯನ್ನು ಕೊಟ್ಟು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೊರೋನಾ ಯೋಧರಿಗೆ ಸನ್ಮಾನ ಮಾಡುವಂತಹ ಸಮಯ ಇದಲ್ಲ. ಸುರಕ್ಷಿತ ಅಂತರ ಇಲ್ಲದೆ ಮಾಡುವಂತಹ ಕಾರ್ಯಕ್ರಮದಿಂದ ಕೊರೋನಾ ಮತ್ತಷ್ಟು ಹರಡೋದಿಕ್ಕೆ ಸಾಧ್ಯವಾಗುತ್ತೆ. ಸದ್ಯಕ್ಕೆ ಸನ್ಮಾನ ಕಾರ್ಯಕ್ರಮಗಳನ್ನು ಸಂಘ ಸಂಸ್ಥೆಗಳು ನಿಲ್ಲಿಸಬೇಕು. ಮುಂದೆ ಕೊರೋನಾ ಹೋರಾಟ ಮುಗಿದ ನಂತರ ಎಲ್ಲರಿಗೂ ಕೂಡ ಸನ್ಮಾನವನ್ನ ಮಾಡಬಹುದು ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ನನ್ನ ಮನವಿ ಇದೆ, ಯಾವುದೇ ಕಾರಣಕ್ಕೂ ಕೊರೋನಾ ಹೋರಾಟಗಾರರಿಗೆ, ಕೊರೋನಾ ವಾರಿಯರ್ಸ್ಗೆ ಸನ್ಮಾನದ ಅಗತ್ಯ ಇಲ್ಲ. ಈಗ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವ ಮೂಲಕ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ದಂಗೆ ಮತ್ತೆ ಕೊರೋನಾ ಸ್ಪ್ರೆಡ್ ಆಗಲಿಕ್ಕೆ ಕಾರಣಕರ್ತರಾಗೋದು ಬೇಡ. ದಯವಿಟ್ಟು ಕೊರೋನಾ ಒಂದು ಹಂತಕ್ಕೆ ಮುಗೀಲಿ. ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಸಂಭ್ರಮ ಪಡುವ, ಎಲ್ಲರಿಗೂ ಸಹ ಸನ್ಮಾನವನ್ನು ಮಾಡುವ. ಹಾಗಾಗಿ ಯಾರು ಕೊರೋನಾ ಹೋರಾಟಗಾರರಿಗೆ, ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ ಈ ಸಂಘ ಸಂಸ್ಥೆಗಳು, ಅವರೆಲ್ಲರೂ ಸದ್ಯಕ್ಕೆ ಸ್ಟಾಪ್ ಮಾಡಬೇಕಂತ ಮನವಿ.